ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನ ಉದ್ಘಾಟನೆ ಹಾಗೂ ಡಿಸಿ ಮನ್ನಾ ಭೂಮಿಯ ಮಂಜೂರಾತಿಗೆ ಆಗ್ರಹಿಸಿ ಮಂಗಳೂರಿನ ಸಮಸ್ತ ದಲಿತ ಸಂಘಟನೆಗಳು ಒತ್ತಾಯಿಸಿವೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಅಶೋಕ್ ಕೊಂಚಾಡಿಯವರು, ಕಳೆದ ಹಲವಾರು ದಶಕಗಳಿಂದ ಭೂಮಿಯ ಹಕ್ಕಿಗಾಗಿ ದಲಿತ ಸಂಘಟನೆಗಳು ನಡೆಸಿದ ಹೋರಾಟದ ಫಲವಾಗಿ ಡಿಸಿ ಮನ್ನಾ ಭೂಮಿಯ ಹಂಚಿಕೆಗೆ 2017ರಲ್ಲಿ ನಿವೇಶನ ರಹಿತರಿಂದ ಅರ್ಜಿಯನ್ನು ಸ್ವೀಕರಿಸಲಾಗಿದೆ. ತಾಲೂಕುವಾರು ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಪಡೆದುಕೊಂಡ ಅರ್ಜಿಗಳು ವಿಲೇವಾರಿಯಾಗದೆ ಗ್ರಾಮ ಕರ್ಣಿಕರ ಕಚೇರಿಯಲ್ಲೇ ಉಳಿದುಕೊಂಡಿದೆ. ಡಿಸಿ ಮನ್ನಾ ಭೂಮಿಯು ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಧ್ಯೇಯದೊಂದಿಗೆ ಹೋರಾಟಕ್ಕೆ ಮುಂದಾಗಿರುವ ಸಂಘಟನೆಗಳು ಮುಂದಿನ 15 ದಿವಸದ ಒಳಗೆ ಭೂ ಹಂಚಿಕೆಗೆ ವಿಶೇಷ ಕಾರ್ಯಕ್ರಮ ರೂಪಿಸದಿದ್ದಲ್ಲಿ ಜಿಲ್ಲಾಡಳಿತ ಸೇರಿದಂತೆ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ರೂಪಿಸಲು ಸಂಘಟನೆಗಳು ಒಕ್ಕೊರಲಿನಿಂದ ತೀರ್ಮಾನಿಸಿವೆ ಎಂದು ಹೇಳಿದರು. ಸುಮಾರು 2000ಕ್ಕಿಂತಲೂ ಎಕರೆ ಜಮೀನು ಇವತ್ತು ಒತ್ತುವರಿಯಾಗಿದೆ. ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು, ಸ್ಥಾಪಿತ ಹಿತಾಸಕ್ತಿಗಳು ಜಮೀನ್ದಾರ ಪಾಲಾಗಿದೆ. ಉಳಿಕೆಯಾಗಿರುವಂಥ ಜಮೀನು ನಮಗೆ ಕೊಡಿ ಅಂತ ಹೇಳಿ ನಾವು ಭಾಳಷ್ಟು ಕಡೆಗಳಲ್ಲಿ ನಾವು ಮೀಟಿಂಗ್ಗಳಲ್ಲಿ ಹೇಳ್ತಾ ಇದ್ದೇವೆ. ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆಯಲ್ಲಿ ನಾವು ಭಾಳಷ್ಟು ಬಾರಿ ಧ್ವನಿಯನ್ನೆತ್ತಿದ್ದೇವೆ. 2017ರಲ್ಲಿ ಇಲ್ಲಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಜಗದೀಶ್ ಸರ್ ಅವರು ಇರುವಾಗ ನಾವು ಪ್ರಶ್ನೆಯನ್ನು ಮಾಡಿದ್ದೆವು. ಭಾಳಷ್ಟು ಮಂದಿ ಬಂಧುಗಳು ನಿವೇಶನ ರೈತರು ಭೂಮಿ ಸಿಗ್ತದೆ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಪಾಪರು ಅರ್ಜಿ ಹಾಕಿದ್ದಾರೆ. ಮಂಗಳೂರು ತಾಲೂಕಿನ ಒಳಗಡೆ ಸುಮಾರು 6000 ಅರ್ಜಿಗಳು ಸಲ್ಲಿಕೆ ಆಗಿದೆ. ಈ ಅರ್ಜಿಗಳೆಲ್ಲವೂ ಕೂಡ ವಿಲೆ ಆಗಲಿಲ್ಲ. ಈಗಲೂ ಕೂಡ ಯಾರಾದರೂ ಒಬ್ಬರು ಪತ್ರಿಕಾ ಮಾಧ್ಯಮ ಮಿತ್ರರು ಗ್ರಾಮ ಕರ್ಣಿಕರ ಕಚೇರಿಗೆ ಹೋಗಿ ನೀವು ಅಲ್ಲಿ ಪರಿಶೀಲನೆ ಮಾಡಿದರೆ ಗ್ರಾಮ ಕರ್ಣಿಕರ ಕಚೇರಿಯಲ್ಲಿ ಅದು ಧೂಳು ತಿಂತ ಉಂಟು. ಅಂದರೆ ಇಷ್ಟು ನಿರ್ಲಕ್ಷ್ಯ ಆಗ್ತಾ ಇದೆ. ಒಂದು ಅರ್ಜಿಯನ್ನು ವಿಲೆ ಮಾಡಲಿಕ್ಕೆ ಇಲ್ಲಿ ಗ್ರಾಮ ಕರ್ಣಿಕರಿಗೆ ಆರೈಗಳಿಗೆ ಆಗ್ತಾ ಇಲ್ಲ. ನಮಗೆ ತೊಂದರೆ ಕೊಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಇವರಿಗೆ ಈ ಜಮೀನು ಸಿಗಬಾರ್ದಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ತಪ್ಪು ವರದಿಯನ್ನು ಕಳಿಸಿ ಇಲ್ಲಿ ಜಿಲ್ಲಾಧಿಕಾರಿಯವರು ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ. ಇದನ್ನು ಬಹಳಷ್ಟು ಸಭೆಗಳಲ್ಲಿ ಹೇಳಿದ್ದೇವೆ. ಆದರೂ ಕೂಡ ಅದಕ್ಕೆ ಬೇರೆ ಬೇರೆ ಕಾರಣ ಕೊಟ್ಟು ಸಬಬು ಕೊಟ್ಟು ನಮಗೆ ಇಲ್ಲಿ ಅನ್ಯಾಯ ಮಾಡಿದ್ದಾರೆ. ಆನಂತರ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡರಾದ ಎಂ ದೇವದಾಸ್ ಅವರು ಮಾತನಾಡಿ, ನಗರದ ಉರ್ವ ಸ್ಟೋರ್ನಲ್ಲಿ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಗೊಂಡಿದೆ. ಆದರೆ ಉದ್ಘಾಟನೆಗೆ ಇದೀಗ ಮೀನಾಮೇಷ ಎಣಿಸುತ್ತಿದ್ದಾರೆ. ಭವನ ಪೂರ್ಣಗೊಂಡು ಉದ್ಘಾಟನೆ ಮಾಡದೇ ಇರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವಾಗಿದೆ ಎಂದು ಹೇಳಿದರು. ಕಳೆದ 2017 ಜನವರಿ 17ರಂದು ಅದಕ್ಕೆ ನಮ್ಮ ಮಂಜೂರಾದ ಸ್ಥಳದಲ್ಲಿ, ಮೀಸಲಿಟ್ಟ ಸ್ಥಳದಲ್ಲಿ ಶಂಕುಸ್ಥಾಪನೆ ಆಯಿತು. ಯಾರು ಆವಾಗ ಈ ಮಿನಿಸ್ಟರ್ ಆಗಿದ್ದಂಥ, ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಎಚ್ ಆಂಜನೇಯ ಅವರು ಶಂಕುಸ್ಥಾಪನೆಯನ್ನು ಮಾಡಿದರು. ಅವರು ಹೇಳಿದರು ಇದನ್ನು 1 ವರ್ಷದಲ್ಲಿ ಭವನ ಆಗಬೇಕು ಅಂತ 2017ರಲ್ಲಿ. ಆದರೆ 1 ವರ್ಷದ ಆಗಿ ಆಮೇಲೆ ಸುಮಾರು 1 ವರ್ಷದಲ್ಲಿ ಅದು ಪೂರ್ತಿ ಆಯಿತು. ಕಳೆದ 2020ರ ಫೆಬ್ರವರಿ ತಿಂಗಳಲ್ಲಿ ಬಹುತೇಕ ಅದರ ನಿರ್ಮಾಣ ಕಾರ್ಯ ಮುಗಿದಿತ್ತು. ಆ ಸಂದರ್ಭದಲ್ಲಿ ನಾವು ಆದಷ್ಟು ಬೇಗನೆ ಇದನ್ನು ಉದ್ಘಾಟನೆಗಾಗಿ ಒತ್ತಾಯ ಮಾಡಿದೆವು. ಜಿಲ್ಲಾಧಿಕಾರಿಗಳ ಅವರ ಸಭೆಯಲ್ಲಿ ಕೂಡ ನಮ್ಮ SC/ST ಆ ಕುಂದುಕೊರ ಸಭೆಯಲ್ಲಿ ಕೂಡ ಒತ್ತಾಯ ಮಾಡಿದೆ. ಪ್ರತ್ಯೇಕವಾಗಿ ಕೂಡ ಮನವಿ ಕೊಟ್ಟು ಎಲ್ಲ ಒತ್ತಾಯ ಮಾಡಿದೆವು. ಆಮೇಲೆ ಈ ಥರದ ಕೊರೋನಾ ಈ ಸಮಸ್ಯೆ ಅಡ್ಡಿಯನ್ನು ಮುಂದಿಟ್ಕೊಂಡು ಆಗಲಿಲ್ಲ. ಆಮೇಲೆ ಪುನಃ ಲಾಸ್ಟ್ ಫೆಬ್ರವರಿಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಆ ಕುಂದುಕೊರ ಸಭೆಯಲ್ಲಿ ಪುನಃ ಅದಲ್ಲದೆ ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವರನ್ನು ನಮ್ಮ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿಯವರನ್ನು ಸರ್ಕಾರಕ್ಕೆ ಕಮಿಷನರಿಗೆ ಕೂಡ ಒತ್ತಾಯ ಮಾಡಿ ಲೆಟರ್ ಬರೆದಿದ್ದೇವೆ. ಯಾವುದೇ ಕಾರಣಕ್ಕೆ ಇನ್ನು ತಡ ಮಾಡಬಾರ್ದು. ಅದು ಇನ್ನೂ ಕೂಡ ಇಷ್ಟೆಲ್ಲ ಕಟ್ಟಡ ಆಗಿದ್ರು ಕೂಡ ಅದು ಉದ್ಘಾಟನೆ ಆಗದೆ ಅಲ್ಲಿ ಧೂಳು ಹಿಡಿತಾ ಇದೆ. ಅದು ಒಂದು ರೀತಿ ಸರಿಯಲ್ಲ. ಇದು ಅಂಬೇಡ್ಕರ್ ಅವರಿಗೆ ಸ್ವಲ್ಪ ಗೌರವ ಅಲ್ಲ ಅಂತ ನಾವು ಹೇಳಿದೆವು. ಜೊತೆಗೆ ಆಮೇಲೆ ಲಾಕ್ಡೌನ್ ಆಯಿತು. ಈಗ ಕೂಡ ಇದನ್ನು ಉದ್ಘಾಟನೆ ಮಾಡೋದರ ವಿಚಾರದಲ್ಲಿ ಯಾವುದೇ ಇವತ್ತು ಕೂಡ ಒಂದು ನಿರ್ಧಾರ ತಗೊಳ್ಳಿಲ್ಲ. ಆ ಕಟ್ಟಡಕ್ಕೆ ಸುಮಾರು 17,82,00,000 ಖರ್ಚಾಗಿದೆ. ಒಳ್ಳೆಯ ಕಟ್ಟಡ ಕೂಡ ಆಗಿದೆ. ಅದನ್ನೇ ಇವತ್ತು ಉದ್ಘಾಟನೆ ಆಗದೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಆಗಿನೇ ಇದೆ. ಈಗರಾದರೂ ಅದನ್ನು ಆದಷ್ಟು ಬೇಗನೆ ಅದು ಉದ್ಘಾಟನಾ ಕಾರ್ಯ ನೆರವೇರಲಿ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಅದನ್ನು ಇವತ್ತು ಒತ್ತಾಯ ಮಾಡ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮುಖಂಡರಾದ ರಘುಯಕ್ಕರ್, ರಮೇಶ್ ಕೋಟ್ಯನ್, ಜಗದೀಶ್ ಪಾಂಡೇಶ್ವರ್, ಚಂದ್ರಕುಮಾರ್, ಗಿರೀಶ್ ಕುಮಾರ್, ಎಸ್ಪಿ ಆನಂದ್, ಸೇಸಪ್ಪ ಬೆದ್ರಕಾಡು, ಮಹಲಿಂಗ ಮಾಸ್ತರ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.